ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಸುದ್ದಿ. ಯಾವೆಲ್ಲ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದಾರ ಅವರಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇನೆಂದರೆ ಸ್ಕಾಲರ್ಶಿಪ್ ಕಣ್ರಪ್ಪ, ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಇದೆ. ಕನ್ಫರ್ಮ್ ಆಗಿ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಇವಾಗ ನೀವೇ ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ಹಾಕೊಳ್ಬೋದು ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಹಣ ಬರುತ್ತೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋ ಬಟನ್ ವಿಡಿಯೋ ಕೆಳಗಡೆ. ಸೊ ಹೊಸಬ್ರು ಮಾಡ್ಕೊಳ್ಳಿ, ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಗೈಸ್, ಮೊದಲನೇದಾಗಿ ನೀವು ಯಾವ ಕಾಲೇಜ್ಗೆ ಹೋಗ್ತಾ ಇದ್ರೆ ಅದ್ರ ಮೇಲೆ ಆ ಸ್ಕಾಲರ್ಶಿಪ್ ಡಿಪೆಂಡ್ ಆಗಿರುತ್ತದೆ. ಇವಾಗ ನೀವು ಸೈನ್ಸ್ ಮಾಡಿದ್ರು, ಆರ್ಟ್ಸ್ ಮಾಡಿದ್ರು, ಕಾಮರ್ಸ್ ಮಾಡಿದ್ರು, ಆದರೆ ಇವಾಗ ನೀವು SSLC ಪರ್ಸೆಂಟೇಜ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಂತ ತಿಳಿದುಕೊಳ್ಳೋಣ. ಸರ್ಕಾರ ಪ್ರತಿ ವರ್ಷವೂ ಕೂಡ ಫಸ್ಟ್ ಇಯರ್ ಅಡ್ಮಿಷನ್ಗಂತ ಸರ್ಕಾರ ಇಷ್ಟಿಷ್ಟು ಹಣ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತ ಕೊಡ್ತದೆ. ಈ ಬಾರಿನೂ ಸಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣ ಬರ್ತಾ ಇದೆ. ಮೊದಲನೇದಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರೋ 50ರ ಕೆಳಗೆ ಯಾವೆಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿರ್ತಾರ, ಪರ್ಸೆಂಟೇಜ್ ಮಾಡಿರ್ತಾರೆ, ಅವರಿಗೆ ಸರ್ಕಾರದ ಕಡೆಯಿಂದ 5,000 ಹಣ ಬಹುಮಾನ ಅಥವಾ ಒಂದು ಸ್ಕಾಲರ್ಶಿಪ್ ಬರಲಿದೆ ಅಂತಲೇ ಹೇಳ್ಬೋದು. ಇನ್ನು 50ರಿಂದ 60 ಹಣ ಪಡೆದ ವಿದ್ಯಾರ್ಥಿಗಳಿಗೆ 12,000 ಹಣ ಸ್ಕಾಲರ್ಶಿಪ್ ರೂಪದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬರಲಿದೆ. ಮತ್ತು ಇನ್ನು 61%ನಿಂದ 75% ಮಾಡಿರುವ SSLCಯಲ್ಲಿ ವಿದ್ಯಾರ್ಥಿಗಳಿಗೆ 15,000 ಹಣ ಸ್ಕಾಲರ್ಶಿಪ್ ಮುಖಾಂತರ ಬರಲಿದೆ. ಮತ್ತು ಇನ್ನು 80ರಿಂದ ಹಿಡಿದು 100ರ ಒಳಗೆ ಯಾವೆಲ್ಲ ವಿದ್ಯಾರ್ಥಿಗಳು ಮಾಡಿರ್ತಾರೆ ಅವರಿಗೆ 22,000ದಿಂದ 30,000 ಹಣ ಬರಲಿದೆ ಅಂತಾನೆ ಹೇಳಬಹುದು. ಈಗಾಗಲೇ ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡೋದು ಎಲ್ಲ ಲಿಂಕ್ಗಳು ಓಪನ್ ಆಗಿದ್ದಾವೆ. ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ನೀವು ಸ್ಕಾಲರ್ಶಿಪ್ ಅನ್ನು ಕೂಡ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, 2 ಲಿಂಕ್ಗಳನ್ನು ಪ್ರೊವೈಡ್ ಮಾಡಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ಹೋಗಿ ನೀವು ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇದು ಫೇಕ್ ವಿಡಿಯೋ, ಫೇಕ್ ಮಾಹಿತಿ ಅಂತ ಹೇಳಿ. ಸೊ ನೀವು ಫೇಕ್ ಅನ್ನೋರು ಓಕೆ, ನಾನು ಹೇಳ್ತಾ ಇದ್ದೀನಿ. ಇವಾಗ ನಿಮ್ಗೊಂದು ಕ್ಲಾರಿಟಿ ಕೊಡ್ತೀನಿ. ಈ ವರ್ಷ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಇದು ಯಾವುದೇ ಕಾರಣಕ್ಕೂ ಫೇಕ್ ಮಾಹಿತಿ ಅಲ್ಲ. ನಿಮ್ಮ ಒಂದು ಸೀನಿಯರ್ಸ್ ಮನೆಯಲ್ಲಿ ಬ್ರದರ್ಸ್ ಸಿಸ್ಟರ್ಸ್ ಇದ್ದರೆ ನಿಮ್ಮ ಪೇರೆಂಟ್ಸ್ಗಳನ್ನ ಕೇಳಿ ನೋಡಿ, ಅವ್ರಿಗೂ ಕೂಡ ಸ್ಕಾಲರ್ಶಿಪ್ ಬಂದಿದೆ. 10th ಪಾಸ್ ಆದಮೇಲೆ ಫಸ್ಟ್ PUಗೆ ಅಡ್ಮಿಷನ್ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಪ್ರತಿ ವರ್ಷವೂ ಕೂಡ ಇಂತಿಷ್ಟು ಹಣ ಒಂದು ಸ್ಕಾಲರ್ಶಿಪ್ ರೂಪದಲ್ಲಿ ಬರ್ತಾ ಇರುತ್ತೆ. ಇದಷ್ಟೇ ಅಲ್ಲದೆ ನೀವು ಆರ್ಟ್ಸ್ ಮಾಡಿದರೆ ಸಪ್ರೇಟ್ ಹಣ ಬರುತ್ತೆ, ಮತ್ತೆ ಜಾಸ್ತಿ ಬರುತ್ತೆ. ಕಾಮರ್ಸ್ ಮಾಡಿದ್ರೆ ಅದಕ್ಕೆ ಸಪ್ರೇಟ್ ಬರುತ್ತೆ. ಸೈನ್ಸ್ ಮಾಡಿದ್ರೆ ಡಿಫ್ರೆಂಟು, ಡಿಪ್ಲೊಮಾ ಮಾಡಿದ್ರೆ ಡಿಫ್ರೆಂಟ್ಸು. ಮತ್ತು ನೀವು ಏನಾದರೂ ಕಾಸ್ಟ್ನಲ್ಲೂ ಕ್ಯಾಟಗರಿಯಲ್ಲೂ ಸಹ ನೀವು SC ST ಆಗಿದ್ದರೆ ಅದು ಸಪ್ರೇಟ್ ಬರುತ್ತೆ. ಲಿಂಗ ಆಯಿತು ಅಥವಾ ಮೈನಾರಿಟಿ ಪೀಪಲು ಈ ಥರ ಇದ್ದರೂ ಕೂಡ ಅದನ್ನು ಸೇರಿಸಿ ಟೋಟಲ್ ಆಗಿ ಸ್ಕಾಲರ್ಶಿಪ್ ಮುಖಾಂತರ ನಿಮ್ಮ ಅಕೌಂಟ್ಗೆ ಹಣ ಬರುತ್ತದೆ ಸ್ಕಾಲರ್ಶಿಪ್ ಅಂತ ಹೇಳಿ. ವಿಡಿಯೋ ಕೆಳಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ಬೇಕಿದ್ದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ತೆಗೆದುಕೊಳ್ಬೋದು. ಇಲ್ಲ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ 2 ದಿನ ಬಿಟ್ಟು ನೀವು ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದರೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಸಾಕಷ್ಟು ಜನ ಮಿನಿಮಮ್ 100 ಕಮೆಂಟ್ಸ್ ಮೇಲೆ ಬಂದರೆ ಈ ವಿಡಿಯೋಗೆ 100 ಕಮೆಂಟ್ಸ್ ಮೇಲೆ ಹೇಗೆ ತಿಳಿಸ್ಕೊಡಿ ಅಂತ ಬಂದರೆ ನಾನು ಖಂಡಿತವಾಗ್ಲೂ ಅಪ್ಲೈ ಮಾಡೋದು ಹೇಗೆ ಅಂತ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ 2ರಲ್ಲೂ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋ ಬಟನ್ ವಿಡಿಯೋ ಕೆಳಗಿನ ಕಂಟಪ್ಪ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.